ಪ್ರಸ್ತುತ ಕಾಸರಗೋಡು ಜಿಲ್ಲೆಯ ಏಕೈಕ ಕಂಬಳವೆಂದೇ ಪ್ರಸಿದ್ಧಿ ಪಡೆದ ಪೈವಳಿಕೆ ಸಮೀಪದ ಬೋಳಂಗಳದಲ್ಲಿ ಸತತ 2ನೇ ಬಾರಿ ಅಣ್ಣ ತಮ್ಮ ಜೋಡುಕೆರೆ ಕಂಬಳ ಇಂದಿನಿಂದ ಫೆಬ್ರವರಿ 23ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ. ಜಾತಿ ಮತ ಭೇದವಿಲ್ಲದೆ ಅತ್ಯಂತ ಸೌಹಾರ್ದಯುತವಾಗಿ ನಡೆಯುವ ಕಂಬಳವನ್ನು ನಾಡಿನ ಜನತೆ ಯಶಸ್ವಿಗೊಳಿಸಬೇಕೆಂದು ದಕ್ಷಿಣ ಕನ್ನಡ ಕುಂಬಳೆ ಹಾಗೂ ಕಾಸರಗೋಡು ಜಿಲ್ಲೆಯ ಕಂಬಳ ಸಮಿತಿ ಅಧ್ಯಕ್ಷ ಪಿಆರ್ ಶೆಟ್ಟಿ ಪೊಯ್ಯಲು ಅಭಿಪ್ರಾಯಪಟ್ಟರು. ಮಂಜೇಶ್ವರ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಳಿವಿನಂಚಿನಲ್ಲಿರುವ ಕಂಬಳ ವಿಶ್ವ ಮಾನ್ಯತೆಯನ್ನ ಪಡೆಯುತ್ತಿದ್ದು, ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸುವಂತಹ ಕಂಬಳ ಕಾಸರಗೋಡು ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸುವ ಅನಿವಾರ್ಯತೆಯಿದೆ ಎಂದು ತಿಳಿಸಿದರು. ಬೋಳಂಗಳ ಅಣ್ಣ ತಮ್ಮ ಜೋಡುಕೆರೆ ಕಂಬಳ ಸಮಿತಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾಸರಗೋಡು ಇದರ ಸಹಯೋಗದಲ್ಲಿ ಅಣ್ಣ ತಮ್ಮ ಜೋಡುಕೆರೆ ಕಂಬಳ ನಡೆಯಲಿದೆ. 22ರಂದು ಬೆಳಗ್ಗೆ 10:30ರಿಂದ ಅಣ್ಣ ತಮ್ಮ ಜೋಡುಕೆರೆ ಕಂಬಳ ಪ್ರಾರಂಭಗೊಳ್ಳಲಿರುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಕೌಡೂರು ಬಿಡು ಮಾರಪ್ಪ ಶೆಟ್ಟಿ, ಕಂಬಳ ಸಮಿತಿ ಅಧ್ಯಕ್ಷ ಭಾಸ್ಕರ ರೈ ಮಂಜಲ್ತೋಡಿ ಮೊದಲಾದವರು ತಿಳಿಸಿದರು. ಜಾನಪದ ಕ್ರೀಡೆ ಕಂಬಳ ಹಾಗೂ ಇದು ಈ ಒಂದು ಕೃಷಿಕರ ಭಾಗದ ಮುಖ್ಯವಾದ ಒಂದು ಅಂಗವಾದಂಥ ಈ ಒಂದು ಕಲೆಯನ್ನು ಈ ಕೇರಳ ರಾಜ್ಯದ ಬೋರ್ಕಳ ಜಾಗದಲ್ಲಿ ಬೋಳಂಗಳ ಜಾಗದಲ್ಲಿ ನಡೆಯುವಂಥ ಈ ಒಂದು ಕಂಬಳವು ಈ ದೈವ ಅನುಗ್ರಹದಿಂದ ಯಶಸ್ವಿಯಾಗಿ ಅಂತಲ್ಬಿಟ್ಟು ಹೇಳ್ತೇನೆ. ಅದೇ ಈ ಕಂಬಳದ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪ್ರತಿ ಸದಸ್ಯರು, ಊರ ಹೊರಗೂರ ಇದಕ್ಕೆ ಸಹಕರಿಸುವಂಥ ಜನಗಳು ಹಾಗೂ ಈ ಒಂದು ದೈವ ಕೃಪೆಯಿಂದಾಗಿ ಇದು ಇನ್ನು ಮುಂದಕ್ಕೂ ಯಶಸ್ವಿಯಾಗಿ ನಡೀಲಿ. ಹಾಗೂ ಈ ಕಂಬಳ ನಾಡಿದ್ದು ಈಗ ಪೂರ್ವಭಾವಿಯಾಗಿ ಇವತ್ತು ನಡೀತಾ ಇದೆ. ಹಾಗೆ ನಾಡಿದ್ದು ಶನಿವಾರ ಬೆಳಿಗ್ಗೆ 9:30 ಗಂಟೆ ಪ್ರಾರಂಭವಾದ ಕಂಬಳ ಅದು ಮರುದಿನ 10 ಗಂಟೆಯ ಒಳಗೆ 24 ಗಂಟೆಯಲ್ಲಿ ಮುಗಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಕಂಬಳ ಕಮಿಟಿಯಿಂದ ನಾನು ಅದನ್ನು ಧೈರ್ಯವಾಗಿ ಹೇಳ್ತೇನೆ. ಅದೇ ಪ್ರಕಾರ ಈ ಕಂಬಳ ಯಾವುದೇ ಒಂದು ತೊಂದರೆ ಯಾವುದು ಒಂದು ಇಲ್ಲದೆ ಇದು ನಡಿಬೇಕು. ಇದಕ್ಕೆ ಈ ಊರವರ ಪ್ರತಿಯೊಬ್ಬರು ಈ ಸಮಿತಿಯವರ ಸಹಕಾರ ಬೇಕು.